300 ಗ್ರಾಮ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಗುರುವಾರ ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ ಬೊಕ್ಕ ಸಿಪಿಐಎಂ ಮೈತ್ರಿ ಆಡಳಿತ ದುಂಬರಿದನು. ಗ್ರಾಮ ಪಂಚಾಯತ್ 23 ಸ್ಥಾನದ ಕಾಂಗ್ರೆಸ್ ಒರಂಬ ಸಿಪಿಐಎಂ 3 ಸ್ಥಾನದ ಪೈಕಿ ಒರಿ ಸದಸ್ಯೆ ಮರಣ ಪಡೆದರು. ಬಿಜೆಪಿ ಒರಂಬ ಎಸ್ಟಿಪಿ ಬೊಕ್ಕ ಪಕ್ಷೇತರ ತಲಾ 1 ಸ್ಥಾನ ಉಂಡು. ಆಡಳಿತಗೂ ಮೈತ್ರಿ ಅನಿವಾರ್ಯ ಆದಿತ್ತಿನ ಹಿನ್ನೆಲೆ ಕಾಂಗ್ರೆಸ್ ಒಟ್ಟಿಗೆ ಸಿಪಿಐಎಂ ಮೈತ್ರಿ ದುಂಬರಿಸಾಂಡು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಸಾಧಿತ್ತಿನ ಕಾಂಗ್ರೆಸ್ ಬೆಂಬಲಿತ ವಿಶಾಲಾಕ್ಷಿಯರು 13, ಬಿಜೆಪಿ ಬೆಂಬಲಿತೆ ಚಂದ್ರಕಲಾ ಒರಂಬ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಸಾಧಿತ್ತಿನ ಸಿಪಿಐಎಂ ಬೆಂಬಲಿತ ಮಹಾಬಲ್ ದೆಬಿಲಿಮಾರ್ 13 ಬೊಕ್ಕ ಬಿಜೆಪಿ ಬೆಂಬಲಿತ ಸುರೇಖಾ ಒರಂಬ ಓಟುಗಳನ್ನು ಪಡೆಯರು. ಎಸ್ಡಿಪಿ ಬೆಂಬಲಿತ ಬೊಕ್ಕ ಪಕ್ಷೇತರ ಸದಸ್ಯರು ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಬೆಂಬಲ ಕೊರ್ನಿರ್ದಾತ್ರ ರಡ್ಡು ಓಟಲು ಹೆಚ್ಚುವರಿಯಾದ ತಿಕ್ಕಂಡು. ಕರಿನ ಅವಧಿಡು ಅಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ವಿಲ್ಫ್ರೆಡ್ ಡಿಸೋಜಾ ಬೊಕ್ಕ ಉಪಾಧ್ಯಕ್ಷರಾದ ಸಿಪಿಐಎಂ ಬೆಂಬಲಿತ ರಾಜೇಶ್ವರಿ ಆಡಳಿತ ನಡಪಾದಿತ್ತರು. ಪಕ್ಷಗಳ ಒಗ್ಗಟ್ಟಿಗೆ ಜಯವಾಗಲಿ. ಪಕ್ಷಗಳ ಒಗ್ಗಟ್ಟಿಗೆ ಜಯವಾಗಲಿ. ಜಾತ್ಯತೀತ ಪಕ್ಷಗಳ ಒಗ್ಗಟ್ಟಿಗೆ ಜಯವಾಗಲಿ. ಉಳ್ಳಾಲ ತಾಲೂಕಿನ 300 ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ವಿಶಾಲಾಕ್ಷಿಯವರು ಅಧ್ಯಕ್ಷೆಯಾಗಿ, ಸಿಪಿಐಎಂ ಪಕ್ಷದ ಮಹಾಬಲ್ ದಬ್ಬೇಲಿಯವರು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಜಾತ್ಯತೀತ ಪಕ್ಷಗಳ ಎಲ್ಲ ಸದಸ್ಯರುಗಳು ಇವತ್ತು ಅವರ ಬೆಂಬಲ ವ್ಯಕ್ತಪಡಿಸಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಅಭ್ಯರ್ಥಿಗಳಿಗೆ ಅತ್ಯಧಿಕ ಮತಗಳನ್ನು ನೀಡಿ ಚುನಾಯಿತರಾಗುವಂತೆ ಮಾಡಿದ್ದಾರೆ. ಈ ಭಾಗದ ಎಲ್ಲ ಪಂಚಾಯತ್ ಸದಸ್ಯರುಗಳಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಒಟ್ಟಾಗಿ ಸೇರಿಕೊಂಡು ಈ 300 ಗ್ರಾಮ ಪಂಚಾಯತಿಯ ಆಡಳಿತವನ್ನು ನಡೆಸಿಕೊಂಡು ಈ ರಾಜ್ಯದ ಮಾದರಿ ಗ್ರಾಮ ಪಂಚಾಯತ್ ಆಗಲಿಕ್ಕೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಪಂಚಾಯತ್ ಗುರುತಿಸಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಆಗಲಿ ಅಂತ ಶುಭ ಹಾರೈಸಿ ಅವರಿಗೆ ತಾವು ಇವತ್ತಿಗೆ ಸಹಕಾರ ಮಾಡಿದಂಥ ನಾವು ನಮ್ಮ ಪಕ್ಷದ ವತಿಯಿಂದ ಮಾಜಿ ಕೌನ್ಸಿಲರ್ ಆದಂಥ ದಿನೇಶ್ ರೈ ಅವರನ್ನು ವೀಕ್ಷಕರಾಗಿ ಇಲ್ಲಿ ಕಳಿಸಿದ್ದೆವು. ಅದೇ ರೀತಿ ಇಲ್ಲಿಯ ನಮ್ಮ ವಲಯ ಅಧ್ಯಕ್ಷರಾದಂಥ
RKC ಅಜೀಜ್ರವರು ನೇತೃತ್ವ ವಹಿಸಿಕೊಂಡು ಏನೊಂದು ಸಮಸ್ಯೆಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಗೆ ಶ್ರೀಯುತ ಕೃಷ್ಣಪ್ಪ ಸಾಲೇಂದ್ರ ಮತ್ತು ಅವ್ರ ಪಕ್ಷದ ಎಲ್ಲ ನಾಯಕರುಗಳ ಸಹಕಾರದಿಂದ ಇವತ್ತು ಒಂದು ಒಳ್ಳೆಯ ವಾತಾವರಣದಲ್ಲಿ ಚುನಾವಣೆ ನಡೆದು ಚುನಾವಣೆ ಮುಖಾಂತರ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯಾಗಿದೆ. ಇವರಿಗಿಬ್ಬರಿಗೂ ನಾನು ನಮ್ಮ ಪಕ್ಷದ ವತಿಯಿಂದ ಶುಭಾಶಯಗಳನ್ನು ಕೋರಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ನಡೆಸುವಂತೆ ಭಗವಂತನವರಿಗೆ ಕನಸಲೆಂದು ಹಾರೈಸ್ತಾ ನನ್ನ ಮಾತುಗಳನ್ನು ಉಳ್ಳಾಳ ತಾಲೂಕಿನ 300 ಗ್ರಾಮದ 300 ಗ್ರಾಮ ಪಂಚಾಯತ್ ಅಧಿಕಾರಕ್ಕೆ ಎರಡನೇ ಹಂತದ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿಶಾಲಾಕ್ಷಿ ಅವರು ಅಧ್ಯಕ್ಷರಾಗಿ Cpimಬ ಪಕ್ಷದ ಅಭ್ಯರ್ಥಿ ಮಾಬಲ್ ಟಿ ದೆಪ್ಪೆಲ್ಮರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 300 ಗ್ರಾಮದಲ್ಲಿ ಜಾತ್ಯತೀತ ಒಂದು ವ್ಯವಸ್ಥೆ, ಅದರ ಭದ್ರತೆ ಗಟ್ಟಿಯಾಗಬೇಕು. ಈ ಒಂದು ಗ್ರಾಮದಲ್ಲಿ ಸಾಮರಸ್ಯ ಉಳಿಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಒಂದು ಸಮಾನ ರೀತಿಯಲ್ಲಿ ಈ ಒಂದು ಅಧಿಕಾರವನ್ನು ಉಪಯೋಗ ಮಾಡಿ ಇಲ್ಲಿ ಒಂದು ಸಂವಾದದ ರೀತಿ ಈ ಗ್ರಾಮದಲ್ಲಿ ಆಗಬೇಕಂತ ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ ಮತ್ತು ಜಾತ್ಯತೀತ ಪಕ್ಷವಾದ Cpim ಈ ಒಂದು ಚುನಾವಣೆಯಲ್ಲಿ ಅದರ ಆಯ್ಕೆಯಾದಂಥ ಸದಸ್ಯರು ಈ ಇಬ್ಬರನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಅದರೊಟ್ಟಿಗೆ ಈವಾಗಲೇ ಮಾತಾಡಿದಂಥ ಕಾಂಗ್ರೆಸ್ ಪಕ್ಷದ ನಮ್ಮ ಈ ಒಂದು ಇದರ ಅಧ್ಯಕ್ಷರಾದಂಥ ಸದಾಶಿವಲಾಲ್ ಹೇಳಿದಾಗಿಯೇ ನಮ್ಮ 300 ಗ್ರಾಮ ಪಂಚಾಯತ್ ಕಳೆದ 2 ವರ್ಷದ ಅವಧಿಯಲ್ಲಿ ಈ ಎರಡು ಪಕ್ಷದವರ ನೇತೃತ್ವದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಇವರ ಒಂದು ನೇತೃತ್ವದಲ್ಲಿ ಒಳ್ಳೆಯ ಅಭಿವೃದ್ಧಿಯ ಕೆಲಸವನ್ನು ಮಾಡಿದೆ. ಬೇರೆ ಬೇರೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದೆ. ಒಂದು ಎಲ್ಲರೂ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಎರಡು ಪಕ್ಷದ ಸದಸ್ಯರು ಒಮ್ಮತದಿಂದ ಇವರಿಗೆ ಬೆಂಬಲ ಕೊಟ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಮುಂದಕ್ಕೆ ಕೂಡ ಇನ್ನೂ 2 ವರ್ಷದ ಅವಧಿಯಲ್ಲಿ ಈ ಒಂದು ಅಧ್ಯಕ್ಷರು ಮತ್ತು ವಿಶಾಲಾಕ್ಷಿ ಅಧ್ಯಕ್ಷರಾಗಿ ಮಾಬಲ್ ಟಿ ದೆಪ್ಪೆಲ್ಮರ ಉಪಾಧ್ಯಕ್ಷರು ಇವರ ಒಂದು ಅವಧಿಯಲ್ಲಿ ಅಧಿಕಾರದಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಇನ್ನೂ ಈ ಒಂದು 300 ಗ್ರಾಮವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಗುರುತಿಸುವಂಥ ಕೆಲಸ ಆಗಲಿ. ಅದೇ ರೀತಿ ಎಲ್ಲರ ಸಹಕಾರದಿಂದ, ಎಲ್ಲ ಸದಸ್ಯರ ಸಹಕಾರದಿಂದ ಈ ಒಂದು 300 ಗ್ರಾಮ ಪಂಚಾಯತ್ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ. ಉಳ್ಳಾಲ ತಾಲೂಕಿನ 300 ಗ್ರಾಮ ಪಂಚಾಯತಿನ ಎರಡನೆಯ ಸಂದರ್ಭದ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಈಗ ತಾನೇ ಮುಗಿದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ವಿಶಾಲಾಕ್ಷಿ ಅವರು ಎಲ್ಲ ಕಾಂಗ್ರೆಸ್ ಹಾಗೂ Cpimನ ಸದಸ್ಯರುಗಳ ಸಹಕಾರದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ Cpimನ ಮಾಬಲ ದೆಬ್ಬೆಲಿಮಾರ್ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಏನನ್ನು ತೋರಿಸ್ತಾರೆ ಅಂತ ಹೇಳಿದರೆ, ನಾವೊಂದು ಜಾತ್ಯತೀತ ಪಕ್ಷಗಳು ಒಟ್ಟಾದರೆ ನಮ್ಮ ಎಲ್ಲ ಕೆಲಸಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಧ್ಯಕ್ಷರಿಗೆ ನಾನು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆ 300 ಗ್ರಾಮ ಪಂಚಾಯತ್ ಯಾವ ರೀತಿಯಲ್ಲಿ ಹಿಂದೆ ವಿಲ್ಫ್ರೆಡ್ ಅವರ ಆಡಳಿತದಲ್ಲಿ ಹೆಸರನ್ನು ಗಳಿಸಿತ್ತು, ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ 300 ಗ್ರಾಮ ಪಂಚಾಯತು ಹೇಗೆ ಹೆಸರನ್ನು ಗಳಿಸಿಕೊಂಡು ಬಂದಿತ್ತು, ಅದೇ ರೀತಿಯಲ್ಲೇ ನಾನು ಹೇಳುವಂಥದ್ದು ಇಷ್ಟೇ, ಈ ಗ್ರಾಮದ ಪ್ರತಿಯೊಬ್ಬರು ಕೂಡ ಈ ಪಂಚಾಯತಿಗೆ ಬಂದಾಗ ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಂಡು ಎಲ್ಲರಿಗೂ ಕೂಡ ಉತ್ತಮವಾದಂಥ ಆಡಳಿತವನ್ನು ಮಾಡತಕ್ಕಂಥ ಶಕ್ತಿಯನ್ನು ನೀವುಗಳು ತುಂಬಬೇಕು. ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆಯ ಮಾತುಗಳನ್ನು ಹೇಳುತ್ತಾ, ಈ ಚುನಾವಣೆಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದಂಥ ಈ ನಮ್ಮ ಕಾಂಗ್ರೆಸ್ ಪಕ್ಷದ ವಲಯ ಅಧ್ಯಕ್ಷರಾಗಿರತಕ್ಕಂಥ ಅಜೀಜ್ರವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಉಳ್ಳಾಲ ವಲಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸದಾಶಿವಲಾಲ್ ಅವರು ಇಲ್ಲಿಗೆ ಉಸ್ತುವಾರಿಯನ್ನಾಗಿ ಹಾಕಿದ್ರು. ಎಲ್ಲ ಸದಸ್ಯರನ್ನು ಕೂಡ ಸಂಪರ್ಕಿಸಿಕೊಂಡು ನಮ್ಮಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡ್ತೇವೆ ಅಂತೇಳಿ ಸದಸ್ಯರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ಎಲ್ಲ ಸದಸ್ಯರಿಗೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ನಮಗೆ ಸಹಕರಿಸಿದಂಥ Cpimನ ಸದಸ್ಯರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಸದಸ್ಯರಿಗಿಲ್ಲ, ಅಧ್ಯಕ್ಷರು ಮಾತೇರಿಗಿಲ್ಲ ಎಲ್ಲ ಸಹ ಇದು CPM ಪಕ್ಷದ ಕುಲ್ಲ ಪೂರ ಒಟ್ಟು ಮಂತ್ರಿಗೊಂದು ಮಂತಿನೇ ಸರ್ವ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಚುನಾವಣೆಯಲ್ಲಿ ನಮ್ಮ ವಿಶಾಲಾಕ್ಷಿ ಮೇಡಮ್ ಅಧ್ಯಕ್ಷರಾಗ್ತಾರೆ. ಅವರಿಗೆ ಎಂಗಳ ಪರವಾದ ಮಾತನ್ನ ಪರವಾದ ಅಭಿನಂದನೆ ಸಲ್ಲಿಸುವುದಿಲ್ಲ. ಅಂಚೆನೆ ನಾನು ಉಪಾಧ್ಯಕ್ಷರಾದ ಆಯ್ಕೆ ಮಾಡ್ತೀನಿ ಅಂಚಿನ ಮಾತಾ ಪಂಚಾಯತ್ ಸದಸ್ಯರನ್ನ ಕೃತಜ್ಞತೆ ಸಲ್ಲಿಸುವುದು. ಇನಿ ಈ ಚುನಾವಣೆ ತೇಕಡೆ ಪಾತಿರ್ಲಕ್ಕನೆ 300 ಗ್ರಾಮ ಪಂಚಾಯತ್ ಬಂಡ ಒಂದು ರೀತಿದ ಇಡೀ ಜಿಲ್ಲೆಡೆ ಅತಿ ಅಭಿವೃದ್ಧಿ ಹೊಂದದ ನಂಚಿನ ಬೊಕ್ಕ ನಗರ ಒಂದು ಉಪ್ಪುನಂಚಿನ ಈ ಪ್ರದೇಶ ಗ್ರಾಮ ಪಂಚಾಯತ್ ಬಹುಶಃ ಜಿಲ್ಲೆಡೆ ಅತ್ಯುನ್ನತ ಶ್ರೇಣಿಡೆ ಉಪ್ಪುನಂಚಿನ ಈ ಪಂಚಾಯತ್ ನಮಗೆ ಒಂದು ರೀತಿ ಚಾಲೆಂಜಿಂಗ್ ದಾಯಪಟ್ಟ ಕರೀನಾ ಟೈರ್ಮುಳಿ ಉಪ್ಪುನಂಚಿನ ಅಧ್ಯಕ್ಷರು ಉಪಾಧ್ಯಕ್ಷರು ಭಾರಿ ಯಶಸ್ವಿಯಾದ 2.5 ವರ್ಷ ಪೂರ್ಣಗೊಳಿಸಿದೆ. ನಮ್ಮ ಜನಕಲ ನಾಡು ಒಂದು ಜನಸ್ನೇಹಿ ಪಂಚಾಯತ್ ಬಂದ ರೀತಿ ವ್ಯವಹರಿಸಿದಿರಿ ಅವೇನೇ ಮುಂದುವರಿಸೊಂದು ಈ 300 ಗ್ರಾಮದ ಸರ್ವ ಜನಾಂಗದ ಜಯಪಂಡ ಪ್ರತಿ ಒರಿಯಲ್ನ ಸೌಹಾರ್ದತೆ ತೂದು ಆ ಮುಖಾಂತರ ಒಂಜಿ 300 ಗ್ರಾಮಗೆ ಹೆಂಚಿನ ಐತಿಹಾಸಿಕ ಹಿನ್ನೆಲೆ ಉಂಟು. 300 ಗ್ರಾಮ ಒಂಜಿ ಜಾತ್ಯತೀತ ಕಲ್ಪನೆ ಎತ್ತಿನಂಚಿನ ಬೊಕ್ಕ ಸೌಹಾರ್ದತದ ಪರಂಪರೆ ಎತ್ತಿನಂಚಿನ ಈ ಮಣ್ಣನ್ನು ನನಾತ್ ಗಟ್ಟಿಗೊಳಿಸಿನಂಚಿನ ಪ್ರಯತ್ನ ಎಂಗಳ ಇಡೀ ತಂಡ ದಯಪಂಡ ರಾಜಕೀಯ ಚುನಾವಣೆ ಕೇವಲ ಕೆಲವು ಒಂದು ಗಂಟೆಗೆ ಸೀಮಿತವಾದ ಭವಿಷ್ಯದ ದಿನಟ್ಟು ಇಡೀ ಪಂಚಾಯತ್ ಸದಸ್ಯರಂಚಿನ 22 ಜನ ಇನ್ನು ತಂಡ ಉಂಟು. ಇಡೀ ಒಂದು ತಂಡ ಅದು ಈ ಗ್ರಾಮವನ್ನು ಯಶಸ್ವಿದ್ದಾರೆ ಕೊನೊಪ್ಪನಂಚಿನ ಮುಖಾಂತರ ಆ ಮುಖಾಂತರ ಇಡೀ ಜನಕ್ಕಲ್ನ ಹೆಂಚಿನ ನಾಡಿ ಮಿಡಿತವನ್ನು ಅರ್ಥ ಮಲ್ತೊಂದು ಭವಿಷ್ಯದ ದಿನಟ್ಟು ಸರ್ಕಾರದ ಅನುದಾನವನ್ನು ಬೇತೆ ರೀತಿಯ ಸಮರ್ಥವಾದ ಬಳಕೆ ಮಲ್ತದ್ದು ಒಂದು ಅಭಿವೃದ್ಧಿಗೆ ಗ್ರಾಮವಾದ ಸೃಷ್ಟಿ ಮಲ್ಪನ ಪ್ರಯತ್ನ ಮಾತೆಲ್ಲ ಸೇರಿದ ಒಂದು ತಂಡವಾದ ಮಲ್ಪ ಅಂತ ಆಶಿಸುವುದು. ಈ ಚುನಾವಣೆಯಲ್ಲಿ ಮಂಗಳೂರು ತಾಲೂಕಿನ 300 ಗ್ರಾಮದ ಪಂಚಾಯತ್ 2ನೇ ಹಂತದ ಚುನಾವಣೆ. ಇದರಲ್ಲಿ ಜಾತ್ಯತೀತ ಶಕ್ತಿಗಳು ಒಂದಾಗಿ ಕಾಂಗ್ರೆಸ್ಸಿನ ವಿಶಾಲಾಕ್ಷಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ CPM ಪಕ್ಷದ ಮಹಾಬಲ್ ಟೆಪೇಲ್ಮಾರ್ ಇವರು ಆಯ್ಕೆಯಾಗಿದ್ದಾರೆ. ಇವರಿಗೆ ಇಬ್ಬರಿಗೂ ನಾನು CPM ಪಕ್ಷದ ಪರವಾಗಿ ಅವರಿಗೆ ಶುಭಾಶಯವನ್ನು ಕೋರ್ತೇನೆ. ಎಲ್ಲರೂ ಹೇಳಿದಾಗೇ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ವರ್ಷಗಳಿಂದ ಅಂದರೆ ಬಲಪಂಥೀಯರು ಬಲಿಷ್ಠವಾಗಿ ಬೆಳೆದಂಥ ಸಂದರ್ಭದಲ್ಲಿ ಈ ಪಂಚಾಯಿತಿಯಲ್ಲಿ ಹಲವಾರು ವರ್ಷದಿಂದ ಒಂದು ಕೋಮು ಶಕ್ತಿಗಳನ್ನು ಅಧಿಕಾರಕ್ಕೆ ಬರದೆ ಜಾತ್ಯತೀತ ಶಕ್ತಿಗಳು ಇಲ್ಲಿ ಅಧಿಕಾರ ಮಾಡಲು ಪ್ರಯತ್ನದಿಂದ ಮಾಡ್ತಾ ಇದ್ದೇವೆ. ಆದ್ದರಿಂದ ಅಭಿವೃದ್ಧಿ ಸಹ ಆಗ್ತಾ ಇದೆ. ಈ ಪಂಚಾಯಿತಿ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಥಮ ಹಂತದ ಒಂದು ಅಧಿಕಾರ ಮಾಡಿ ಒಳ್ಳೆಯ ಪಂಚಾಯತ್ ಎಂಬ ಹೆಸರನ್ನು ಗಳಿಸಿದೆ. ಇನ್ನು ಮುಂದಕ್ಕೂ ಎಲ್ಲರನ್ನ ಒಂದೇ ರೀತಿಯಲ್ಲಿ ಕಂಡು ಕೆಲಸ ಮಾಡುವಂಥ ಒಂದು ಶಕ್ತಿ ಅಧ್ಯಕ್ಷರಿಗೆ ಹಾಗೂ ನಮ್ಮ ಉಪಾಧ್ಯಕ್ಷರಿಗೆ ಬರಲಿ ಅಂತ ಹೇಳ್ಕೊಂಡು ಇದಕ್ಕೆ ಸಹಕರಿಸಿದಂಥ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಹಾಗೆಯೇ CPM ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಕೃಷ್ಣ ಹಾಗೂ ಮುಖ್ಯ ಕಾರ್ಯಕರ್ತರು ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಕೊಡ್ತಾ ಒಂದೆರಡು ಮಾತನ್ನು ನಮಗೆ 2.5 ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಒಳ್ಳೆ ಸಹಕಾರ ಕೊಟ್ಟಿದ್ದೀರಿ. ಅದೇ ರೀತಿ ಇವರೊಂದಿಗೆ ಸಹ ಇದ್ದು ಅದೇ ರೀತಿ ಸಹಕಾರ ಕೊಡಿ. ಮತ್ತು ನಿಮ್ಮಿಂದ ಸಹ ನಾವು ಸಹಕಾರ ಬಯಸ್ತೇವೆ. ಇದರಿಂದ ಸಹ ನಿಮಗೆಲ್ಲರಿಗೆ ಥ್ಯಾಂಕ್ ಯು. ಮೂಲಕ ಹಸ್ತಾಂತರ ಅಧಿಕಾರ ಅಧಿಕೃತವಾಗಿ
ಉಳ್ಳಾಲ ತಾಲೂಕು ಮುನ್ನೂರು ಗ್ರಾಮ ಪಂಚಾಯತಿಯ 2ನೇ ಅವಧಿಗೆ ಚುನಾವಣೆ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ವಿಶಾಲಾಕ್ಷಿ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಮಹಾಬಲ ದಿಪ್ಪಲ್ಲಿ ಇವರಿಗೂ ಶುಭಾಶಯಗಳು ನನ್ನ ಪರವಾಗಿ. ಇದೇ ರೀತಿ ಏನು ಇವತ್ತಿಗಿದ್ದಂಥ ಚುನಾವಣೆ ಇದೆ, ಈ ಚುನಾವಣೆಯಲ್ಲಿ ಜಾತ್ಯತೀತ ಪಕ್ಷಗಳು ಅಧಿಕಾರಕ್ಕೆ ಬರಬೇಕಾಗಿ ನಮ್ಮ SDPI ಪರವಾಗಿಯೂ ಕೂಡ ಇವರಿಗೆ ಬೆಂಬಲವನ್ನು ನಾವು ಸೂಚಿಸುತ್ತೇವೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಅವರು ತುಂಬ ದೂರದೃಷ್ಟಿ ಇಟ್ಟು ಮುನ್ನೂರು ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿಯಲ್ಲಿ ನಮ್ಮ ಈಗ ಎಲೆಕ್ಟ್ ಆದಂಥ ಅಧ್ಯಕ್ಷರು ಹಾಗೂ ಈಗ ಚುನಾಯಿತರಾದಂಥ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇದೇ ರೀತಿ ನಮ್ಮ ಮುನ್ನೂರು ಗ್ರಾಮವನ್ನು ಎಲ್ಲ ಪ್ರತಿಯೊಂದು ವಾರ್ಡನ್ನು ಮುಂದಿನ ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಬೇಕಾಗಿ ನಾನು ಕೇಳ್ತಾ ಇದ್ದೇನೆ ಹಾಗೂ ಇವರಿಗೆ ಸರಿ ಧನ್ಯವಾದ. ಉಳ್ಳಾಲ ತಾಲೂಕಿನ 2020ರಲ್ಲಿ ಚುನಾವಣೆಗೆ ಮಾನ್ಯ ಶಾಸಕರಾದ ಯುಟಿಖಾದರ್ ಅಧ್ಯಕ್ಷ ಸ್ಥಾನ ಒದಗಿಸಿಕೊಟ್ಟರು. ಈ ಅಧ್ಯಕ್ಷ ಸ್ಥಾನ ಒದಗಿಸಿಕೊಟ್ಟಾಗ ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಪಂಚಾಯತ್ ಉಪಾಧ್ಯಕ್ಷರಾದ ರಾಜೇಶ್ವರಿ ಮೇಡಮ್ ಮತ್ತು ನಮ್ಮ ಎಲ್ಲ ಸದಸ್ಯರು ಕೂಡ ಸೇರಿ ನಾವು 2020-21ನೇ ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ನಾವು ಪಡೆದಿದ್ದೇವೆ. 2021-22ನೇ ಸಾಲಿನಲ್ಲಿ ಪುನಃ ಒಂದು ಗಾಂಧಿ ಗ್ರಾಮ ಪುರಸ್ಕಾರ, 22-23ನೇ ಸಾಲಿನಲ್ಲಿ ದೀನ್ ದಯಾಳ್ ಅವಾರ್ಡ್ ತೆಗೆದಿದ್ದೇವೆ ಹಾಗೂ 22-23ನೇ ಸಾಲಿನಲ್ಲಿ ಕೂಡ ಅಮೃತ ಗ್ರಾಮ ಪಂಚಾಯತ್ ಕೂಡ ಅವಾರ್ಡ್ ಬಂದಿದೆ. ಇವತ್ತು ರಾಷ್ಟ್ರ ಮಟ್ಟದ ಕೂಡ ಆಯ್ಕೆಯಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ 23 ಪಂಚಾಯತ್ ಸದಸ್ಯರು ಕೂಡ, ಅದರಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ರವೀಂದ್ರ ರಾಜು ನಾಯ್ಕ ಅವರು, ಕಾರ್ಯದರ್ಶಿಯಾದ ಶಾಂತಿ ಮೇಡಮ್ ಅವರು ಹಾಗೂ ಬಿಲ್ ಕಲೆಕ್ಟರ್ ಆದ ಕಮಲಾಕ್ಷ ಅವರು ಮತ್ತು ಕ್ಲರ್ಕ್ ಆದ ಸುಜಾತ ಅವರು ಹಾಗೂ ನಿವಿಲ್ ಡಿಸೋಜ ಅವರು, ಮಮತಾ ಅವರು ಹಾಗೂ ಧನರಾಜ್ ಅವರು, ಪ್ರತಿಯೊಬ್ಬರು ಕೂಡ ನಮಗೆ ನೀರು ಬಿಡುವ ಪಂಪ್ ಆಪರೇಟರ್ಗಳು ಕೂಡ 2.5 ವರ್ಷದಲ್ಲಿ ಒಳ್ಳೆಯ ಸಹಕಾರ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಪಂಚಾಯತ್ ಸದಸ್ಯ 2 CPM ಪಕ್ಷ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಇದರಲ್ಲಿ ನಾವು ಆಡಳಿತ ಮಾಡಲಿಕ್ಕೆ ಒಳ್ಳೆಯ ನಮಗೆ ಇದಾಯಿತು. ಮತ್ತು ಪ್ರಥಮವಾಗಿ ನಾನು ನಮ್ಮ SDPI ಸದಸ್ಯರಾದ REPಗೆ ನಾನು ಅಭಿನಂದಿಸ್ತೇನೆ. ಅವರು ನಮಗೆ ಮತ ಕೊಟ್ಟು ನನ್ನನ್ನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತು ಅಭಿವೃದ್ಧಿಯಲ್ಲಿ ನಾವೆಲ್ಲರೂ 23 ಸದಸ್ಯರು ಕೂಡ ಸೇರಿ ಒಂದೇ ಗ್ರಾಮ ಅಭಿವೃದ್ಧಿಗೋಸ್ಕರ ನಾವು ಪಣ ತೊಟ್ಟಿದ್ದೇವೆ. ಎಲ್ಲ ಸದಸ್ಯರಿಗೆ ನಾನು ಅಭಿನಂದಿಸ್ತೇನೆ. ನಮ್ಮ ವಿರೋಧ ಪಕ್ಷ ಅಂತ ಎನಿಸಲಿಲ್ಲ, ಆಡಳಿತದಲ್ಲಿ ತಾರತಮ್ಯ ಇಲ್ಲದೆ 9 ಸದಸ್ಯರು ಕೂಡ ಅವರು BJP ಪಕ್ಷ ಬೆಂಬಲಿತ 9 ಸದಸ್ಯರು ಕೂಡ ನನಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ CPM ಪಕ್ಷದ 3 ಸದಸ್ಯರು ಕೂಡ ನನಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಈಗ ತಾನೇ ಉಪಾಧ್ಯಕ್ಷರಾದ ಮಹಾಬಲ ದಿಬ್ಬಲ್ ಅವರು ಕೂಡ ನಮಗೆ ಒಳ್ಳೆಯ ಸಹಕಾರ ಇದೆ. ಇನ್ನು ಮುಂದಕ್ಕೆ ಕೂಡ ನನ್ನ ಆಸೆ ಉಂಟು, ಯಾವುದೆಲ್ಲ ನಾನು ಕೆಲಸ ಮಾಡಿದ್ದೇನೆ, ಇವತ್ತು ನಮಗೆ ಒಳ್ಳೆಯ ಸುಸರ್ಜಿತ ಘನತೇಜ ಘಟಕ ಮಾಡಲಿಕ್ಕೆ 1 ಎಕರೆ ಜಾಗ ಪಂಚಾಯತ್ ಹೆಸರಲ್ಲಿ ಮಂಜೂರಾತಿ ಆಗಿದೆ. ಹಾಗೂ ಈ 300 ಗ್ರಾಮದಲ್ಲಿ ಸರ್ವಧರ್ಮಕ್ಕೆ ಮಶಾನವನ್ನು ಕೂಡ ಪಂಚಾಯತ್ ಹೆಸರಲ್ಲಿ 1 ಎಕರೆ ಮಂಜೂರಾತಿ ಆಗಿದೆ. ಮತ್ತು ನಮ್ಮ ಕುತ್ತಾರ್ ಜಂಕ್ಷನಲ್ಲಿ ಒಳ್ಳೆಯ ಸುಸರ್ಜಿತ ಕಟ್ಟಡ ಮಾಡಲಿಕ್ಕೆ ಶಿಲಾನ್ಯಾಸ ನಾವು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾಗದ ಶಾಸಕರ ಅನುದಾನದಿಂದ 300 ಗ್ರಾಮದ ಪ್ರತಿಯೊಂದು ಏರಿಕೆ ಕೂಡ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಹಾಗೂ 300 ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಪ್ರೀತಿ ವಿಶ್ವಾಸ ಗಳಿಸಿದ್ದೇನೆ. ರಾಣಿಪುರ ಚರ್ಚಿಯ ಫಾದರಾದ ಜಯಪ್ರಕಾಶ್ ಅವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೂ ಕೊರಗಜ್ಜನ ಕಟ್ಟೆ ಮತ್ತು ಪಂಜಂದನ ಕಟ್ಟೆಯ ಎಲ್ಲ ಗಣ್ಯ ಅಲ್ಲಿಯ ಮುಖ್ಯಸ್ಥರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ
ಜಮ್ಮಾ ಮಸೀದಿಯ ಮದನ್ ನಗರಿಯ ಮಸೀದಿಯ ಜಮ್ಮಾ ಮಸೀದಿ ಹಾಗೂ ಮಜಾಲ್ ತೋಟದ ಮತ್ತು ಸಂತೋಷ್ ನಗರ ಜಮ್ಮಾ ಮಸೀದಿ ಹಾಗೂ ಸುಭಾಷ್ ನಗರ ಜಮ್ಮಾ ಮಸೀದಿ ಕೂಡ ಅವರ ಆಡಳಿತದವರು ಎಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಭಾಗದ 2 ಶಾಲೆಗಳು ಉತ್ತರ ಗೌರ್ಮೆಂಟ್ ದಕ್ಷಿಣ ಕನ್ನಡ ಜಿಲ್ಲಾ ಶಾಲೆ ಕೂಡ ಅಲ್ಲಿಯ HM ಅಲ್ಲಿಯ ಟೀಚರ್ನವರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆ ನಾನು ಕಲಿತ ಶಾಲೆ, ಆ ಶಾಲೆ ಅಭಿವೃದ್ಧಿಗೋಸ್ಕರ ನಾನು ತುಂಬ ಪಣ ತೊಟ್ಟಿದ್ದೇನೆ. ಹಾಗೂ ನಮ್ಮ 7 ಅಂಗನವಾಡಿ, ನಮ್ಮ 300 ಗ್ರಾಮದಲ್ಲಿ 8 ಅಂಗನವಾಡಿ ಇದೆ. ಆ 8 ಅಂಗನವಾಡಿಯ ಟೀಚರ್ನವರು ಎನಿ ಟೈಮ್ ನಮಗೆ ಸಭೆ ಇರುವಾಗ ನಮಗೆ ಬಂದು ಸಹಕಾರ ಮಾಡಿದ್ದಾರೆ. ಹಾಗೂ ಎಲ್ಲ ಆಶಾ ಕಾರ್ಯಕರ್ತರು ನಮ್ಮ ಗ್ರಾಮದ ಸರ್ಕಾರದ ಯಾವುದೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಮೀಟಿಂಗಿಗೆ ಕರೆಯುವಾಗ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಹಾಗೂ ಆರೋಗ್ಯ ಇಲಾಖೆ ಕೂಡ ನಮಗೆ ಸಹಕಾರ ಮಾಡಿದೆ. ಎಲ್ಲರೂ ಪರೋಕ್ಷವಾಗಿ ಎಲ್ಲ ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಿಕೊಟ್ಟಂಥ ಎಲ್ಲರಿಗೆ ನಾನು ವಂದಿಸುತ್ತಾ, ಇವತ್ತು ಮಾಧ್ಯಮ ಮಿತ್ರರು ಸಹ ಬಂದಿದ್ದಾರೆ, ಇವರಿಗೆ ಕೂಡ ನಾನು ಅಭಿನಂದಿಸ್ತೇನೆ. ಹಾಗೂ ಇವತ್ತಿನ ಚುನಾವಣೆಯಲ್ಲಿ ವಿಶಾಲಾಕ್ಷಿಯವರು ಕಾಂಗ್ರೆಸ್ ಪಕ್ಷದಿಂದ ವಿಶಾಲಾಕ್ಷಿಯವರು ಆಯ್ಕೆ ಆಗಿದ್ದಾರೆ. ನಾವೆಲ್ಲರೂ ಸೇರಿ ಅವರಿಗೆ ಅಭಿನಂದಿಸ್ತೇವೆ. ಇನ್ನು ಮುಂದಕ್ಕೆ ಕೂಡ CPM ಪಕ್ಷದ ಸದಸ್ಯರಾದ ಮಹಾಬಲ್ ದೆಬ್ಬೆಲ್ಮರಿ ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಾರೆ, ಅವರಿಗೆ ಕೂಡ ಅಭಿನಂದಿಸ್ತೇನೆ. ನಾವು ಜಂಟಿಯಾಗಿ 300 ಗ್ರಾಮದ ಹೇಗೆ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದೆ, ಇನ್ನು ಮುಂದಕ್ಕೆ ರಾಜ್ಯ ಮಟ್ಟದ ಆಯ್ಕೆ ಆಗಲಿಕ್ಕೆ ನನ್ನ ಅನುಭವವನ್ನು ಆ ಅಧ್ಯಕ್ಷರಿಗೆ ವಿಶಾಲಾಕ್ಷಿ ಅವರಿಗೆ ಮತ್ತು ಉಪಾಧ್ಯಕ್ಷ ಮಹಾಬಲ ದೆಬ್ಬೆಲ್ಮರಿಗೆ ನನ್ನ ಸಹಕಾರ ಯಾವಾಗಲೂ ಕೊಡ್ತೇನೆ. ಅವರೊಟ್ಟಿಗೆ ಇದ್ದು ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಾಡ್ತೇನೆ. ನನಗೆ ಆತ್ಮೀಯ ಮಿತ್ರರಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೂ ನಾನು ಅಭಿನಂದಿಸ್ತೇನೆ. ಅವರು ಕೂಡ ಎಲ್ಲ ಸಿಬ್ಬಂದಿಯವರೆಗೆ ನನಗೆ 2.5 ವರ್ಷ ನನ್ನೊಟ್ಟಿಗೆ ಇದ್ದು ನನಗೆ ಅಭಿವೃದ್ಧಿಗೆ ಸಹಕಾರ ಕೊಟ್ಟದಕ್ಕೆ ನಾನು ಅಭಿನಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.